ರಾಜ್ಯ ವಿಧಾನಸಭಾ ಚುನಾವಣೆಗೆ ನಾಮಪತ್ರ ಸ್ವೀಕಾರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏಪ್ರಿಲ್ 13ರಂದು ಆರಂಭಗೊಳ್ಳುತ್ತಿದ್ದು ಏಪ್ರಿಲ್ 14ರಂದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಜಯಂತಿ ಪ್ರಯುಕ್ತ ನೆಗೋಷಿಯಬಲ್ ಇನ್ಸ್ಟ್ರುಮೆಂಟ್ ಕಾಯ್ದೆಯಡಿಯಲ್ಲಿ ನಾಮಪತ್ರ ಸ್ವೀಕರಿಸಲು ಅವಕಾಶ ಇರುವುದಿಲ್ಲ ಎಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮತ್ತು ಚುನಾವಣಾಧಿಕಾರಿ ತಿಳಿಸಿದ್ದಾರೆ. ಚುನಾವಣಾಧಿಕಾರಿ ಹೆಸರು ಅವರ ಕಚೇರಿಯ ಮಾಹಿತಿಯನ್ನು ಚುನಾವಣಾಧಿಕಾರಿಗಳು ಮತ್ತು ಸಹಾಯಕ ಚುನಾವಣಾಧಿಕಾರಿಗಳ ಜೊತೆಯಲ್ಲಿ ಇಡೀ ಸಾರ್ವಜನಿಕರಿಗೆ, ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕರಿಗೆ ಈ ಮಾಹಿತಿ ಗೊತ್ತಿರಬೇಕು, ತಲುಪಬೇಕು ಅನ್ನೋ ಹಿನ್ನೆಲೆಯಲ್ಲಿ ನಾಳೆ ಏನು ನಾಮಪತ್ರ ಸ್ವೀಕಾರ ಕಾರ್ಯಕ್ರಮ ನಡೆಯುತ್ತೆ ಅದರ ಹಿನ್ನೆಲೆಯಲ್ಲಿ ಈ ದಿನವೇ ತಮ್ಮನ್ನು ನಾವು ಆಹ್ವಾನಿಸಿ ಅದರ ಸಂಪೂರ್ಣ ಮಾಹಿತಿಯನ್ನು ತಮಗೆ ಕೊಡಬೇಕಂತಂದು ಈ ದಿವಸ ಈ ಕರೆದಿರ್ತಕ್ಕಂಥದ್ದು. ಸೊ ಈ ದಿನ ತಮಗೆ ಈಗಾಗಲೇ ತಲುಪಿಸಿರೋದೇ, ಈಗಾಗಲೇ ಕ್ಷೇತ್ರವಾರು ಅರ್ಜಿಗಳು ಕೂಡ ಸ್ವೀಕಾರ ಆಗ್ತಾ ಇದೆ, ಅದರ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಮತ್ತು ಜಿಲ್ಲೆಯಲ್ಲಿ ಈ ಬಾರಿ ಚುನಾವಣೆಯನ್ನು ಯಶಸ್ವಿಯಾಗಿ ಮಾಡಲಿಕ್ಕೆ ಜಿಲ್ಲಾ ಮಟ್ಟದಲ್ಲಿ ಮಾಡಿಕೊಂಡಿರ್ತಕ್ಕಂಥ ಇದಕ್ಕೆ ನಿಮಗೆ ಬಿಟ್ಟರೆ ಯಾಕೆ ಕಾಣಲ್ಲ, ಇದು ಕಂಪಾರ್ಟ್ಮೆಂಟ್ ಎಲ್ಲ ಅಲ್ಲಿ ಆ ಕಡೆ ಇರ್ತಾರೆ, ಇದು ಫುಲ್ಲಿ ಕವರ್ ಆಗಿರುತ್ತೆ. ನೀವು ಏನು ಓದ್ತೀರಿ ನಿಮಗೆ ಮಾತ್ರ ಗೊತ್ತಾಗುತ್ತೆ. ಅದಕ್ಕೆ ಅದು ಇಟ್ ವಿಲ್ ಬಿ ದೇರ್ ಫಾರ್ ಅಬೌಟ್ 7 seconds ಅಷ್ಟೇ.